ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಬಹಳ ವಿಶೇಷ ಏನು ಅಂತಂದರೆ, ಕಡೆಯ ದೀಪೋತ್ಸವವಾದ ಇವತ್ತು ಲಕ್ಷ ದೀಪೋತ್ಸವದ ಪ್ರಯುಕ್ತ ಅನ್ನಪೂರ್ಣ ಛತ್ರದಲ್ಲಿ ರಾತ್ರಿಯ ಊಟ ಇರೋದಿಲ್ಲ. ಬದಲಾಗಿ ರಾತ್ರಿಯ ಊಟದ ವ್ಯವಸ್ಥೆಗಳನ್ನು ಅನ್ನಪೂರ್ಣ ಛತ್ರದ ಹಿಂಭಾಗದಲ್ಲಿರುವಂತಹ ಮೈದಾನದಲ್ಲಿ ಮಾಡಲಾಗಿದೆ. ಆ ಮೈದಾನದ ಪಕ್ಕದಲ್ಲಿ ಇದೀಗ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಏನೆಲ್ಲ ಇದೆ ಅಂತ ಕೇಳಬೇಕು. ಅದಕ್ಕೆ ಮೊದಲನೇದಾಗಿ ನಾವು ಹೋಗ್ತಾ ಇರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಲಕ್ಷ ದೀಪೋತ್ಸವ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ 24ನೇ ವರ್ಷದ ಭಜನಾ ಕಾರ್ಯಕ್ರಮ ಮತ್ತು ಭಜನಾ ಭಕ್ತ ಕೋಟಿ, ವಿಜಯಪುರ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನೋಡಿ, ಇದೀಗ ಎಲ್ಲರೂ ಕೂಡ ಭಕ್ತರು ತಯಾರಿಯಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ಕಡೆ ಟೊಮೆಟೊ ಹಚ್ತಾ ಇದ್ದಾರೆ, ಮತ್ತೊಂದು ಕಡೆ ಈರುಳ್ಳಿಯನ್ನು ಹಚ್ತಾ ಇದ್ದಾರೆ, ಮತ್ತೊಂದು ಕಡೆ ಬೆಳ್ಳುಳ್ಳಿಯ ಸಿಪ್ಪೆ ತೆಗಿತಾ ಇದ್ದಾರೆ. ಎಲ್ಲರನ್ನೂ ಕೂಡ ಆನಂತರ ಜಿಲೇಬಿಯು ಕೂಡ ತಿಂತಿದ್ದಾರೆ ಅಂತ ಅವರೇ ಹೇಳ್ತಿದ್ದಾರೆ. ನೋಡುವ, ಮಾತನಾಡಿಸಬೇಕು. ಇಡೀ ಟೀಮು ಎಷ್ಟು ಜನ ಇದ್ದೀರಿ ಸರ್, ಮತ್ತು ಯಾರೆಲ್ಲ ಬಂದಿರಿ, ಏನೆಲ್ಲ ನಿಮ್ಮ ಸ್ಟಾಲಲ್ಲಿ ಸಿಗುತ್ತೆ? 24 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸ್ವಾಮಿ ಸೇವೆ. ನಮ್ಮ ಟೀಮ್ ಒಳಗೆ 5,000 ಜನ ಸೇವಾಕರ್ತರಿದ್ದಾರೆ. ವಿಜಯಪುರ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮಂಜೇಶ್ ಭಜನಾ ಭಕ್ತ ಕೋಟಿ ಅವರಿಂದ ನಡೆಸ್ಕೊಡ್ತಾ ಇದ್ದೀವಿ. ಓಕೆ, ಇವತ್ತು ನೀವು ಅನ್ನದಾನ ಸೇವೆಯನ್ನು ನೆರವೇರಿಸ್ತಾ ಇದ್ದೀರಿ. ನಿಮ್ಮಲ್ಲಿ ಏನೆಲ್ಲ ಸಿಗುತ್ತೆ ಇವತ್ತು ಕಾಳು ಸಾರು, ಮುದ್ದೆ, ವೈಟ್ ರೈಸು, ಜಿಲೇಬಿ, ಬಾಳೆಹಣ್ಣು, ಇದಕ್ಕಿನ ಬೇಳೆ ಸಾರು. ಓಕೆ, ನೋಡ, ಇಲ್ಲಿ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ನೋಡಿ, ಈಗಾಗಲೇ ವ್ಯವಸ್ಥೆಗಳಾಗ್ತಾ ಇರುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ವ್ಯವಸ್ಥೆಗಳಾಗ್ತಾ ಇರುವಂಥದ್ದು, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಹಚ್ಚಿಟ್ಟಿರುವಂತಹ ವಿಶೇಷ ತರಕಾರಿಗಳಿದೆ. ಅದರ ಜೊತೆಗೆ ಭಾಳ ವಿಶೇಷವಾದಂತಹ ಸಾಂಬಾರುಗಳೆಲ್ಲವೂ ಕೂಡ ರೆಡಿ ಆಗ್ತಾ ಇದ್ದಾವೆ. ಎಸ್, ಇಲ್ಲಿ ನೋಡಿ, ಸಾಂಬಾರು ರೆಡಿಯಾಗಿದೆ. ಓಕೆ, ಜಿಲೇಬಿ, ಬಿಸಿ ಜಿಲೇಬಿ ರೆಡಿ ಆಗ್ತದೆ. ಎಷ್ಟು ಸರ್, ಬನ್ನಿ ಇಲ್ಲಿ ಒಂದು. ಸರ್, ಎಷ್ಟು ಜನಕ್ಕೆ, ಒಂದು ಅಂದಾಜಿನ ಪ್ರಕಾರ ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿ? 30,000ದಿಂದ 40,000 ಜನಕ್ಕೆ ಅನ್ಕೊಂಡಿದ್ದೀರಿ. ಬಟ್ ಈ ಸರಿ 40,000 ಜನ ಅನ್ಕೊಂಡಿದ್ದೀರಿ. ಈ ಸರಿ ನೋಡೋಣ ಜನ ಈ ಸರಿ ತುಂಬ ಬರೋದ್ರಿಂದ ನಾವು ಪ್ರಿಪೇರ್ ಆಗಿದ್ದೀರಿ. ಇನ್ನೂ ಒಂದು 10,000 ಜನಕ್ಕೆ ಎಕ್ಸ್ಟ್ರಾ ಆದ್ರೂ ಮಾಡೋದಕ್ಕೆ ಪ್ರಿಪೇರ್ ಆಗಿದ್ದೀರಿ. ಅದನ್ನು ಸೇವ್ ಮಾಡೋಣ, ನೋಡೋಣ, ಭಗವಂತ ಸೇವ್ ಮಾಡ್ತಾ ಇದ್ದೀವಿ, ನೋಡೋಣ. ಎಸ್, ಈ 35,000 ಜನಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 35,000 ಜನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ. ನೋಡಿ, ಇವರು ನನಗೆ ಇಲ್ಲಿ ಅನ್ನದಾನ ಸೇವೆಯನ್ನು ಮಾಡ್ತಾ ಇರುವಂಥ ಒಂದು ಬ್ಯಾಜನ್ನು ಹಾಕಿದ್ದಾರೆ. ಎಂ ನಾರಾಯಣ ಸ್ವಾಮಿ ಅವರ ಬ್ಯಾಜ್. ಭಕ್ತ ಕೋಟಿ ಭಜನಾ ತಂಡ, ಮಂಜೇಶ್ ಭಜನಾ ಭಕ್ತ ಕೋಟಿ ಮೊದಲನೇ ಸಾರಿ ಇದು ಓಪನ್ ಮಾಡಿದ್ದಾರೆ. ಭಾಳ ವಿಶೇಷವಾಗಿ ಇಲ್ಲಿ 24 ವರ್ಷದಿಂದ ಕ್ಷೇತ್ರದ ವಿಶೇಷ ಸೇವೆಯನ್ನು ಮಾಡ್ತಿದ್ದಾರೆ. ನಾವೇ ಮೊದಲನೇವರು, ಇನ್ಯಾರಿಗೂ ಗೊತ್ತಿಲ್ಲ, ನಮ್ಮಿಂದ ಎಲ್ಲ ಬಂದಿರೋದು. ಫಸ್ಟ್ ಮಾಡಿದರೆ ನಾವು ಅಯ್ಯಪ್ಪನ ಸೇವೆಗೆ ಇಳಿದಿರೋದು. ಓಕೆ, ನೋಡಿ, ಇದೀಗ ಇನ್ನೊಂದು ಸ್ಟಾಲ್ಗೆ ಹೋಗುವ. ಸಾಂಬಾರು ವಿಶೇಷತೆ ಹೇಳಿ ಸರ್. ಇದು ನಮ್ದು ಕಾಳು ಸಾರು ಮುದ್ದೆ ಅಂದರೆ ಸ್ವಲ್ಪ ಫೇಮಸ್ ಇಲ್ಲಿ. ಅದನ್ನು ಕಾಳು ಸಾರು ಮುದ್ದೆ ಕೊಡ್ತಾ ಇದ್ದೀರಿ. ಇಲ್ಲಿ ಯಾವ ಕೌಂಟ್ರಲ್ಲಿ ಕಾಳು ಸಾರು ಮುದ್ದೆ ಕೊಡೋದಿಲ್ಲ, ಅದನ್ನೆಲ್ಲ ಸ್ವಲ್ಪ ಜನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಕಾಳು ಸಾರು ಮುದ್ದೆ ಮಾಡ್ತಾ ಇದ್ದಾರೆ. ಓಕೆ, ಅದಕ್ಕೆ ಕಾಳು ಸಾರು ಮುದ್ದೆ ಇದೆ. ಮುದ್ದೆ ಮುರಿಯೋರು ಇಲ್ಲಿ ಬರ್ಬೋದು. ಮುದ್ದೆ ಮುರಿಯೋರು ಇಲ್ಲಿ ಬಂದು ಮುದ್ದೆಯ ರುಚಿಯನ್ನು ಸ್ವೀಕರಿಸ್ಬೋದು. ಮತ್ತೊಂದಷ್ಟು ಸ್ಟಾಲ್ಗಳಿಗೆ ಹೋಗುವ. ಎಸ್, ಇದೀಗ ಮತ್ತೊಂದು ಸ್ಟಾಲ್ನಲ್ಲಿದ್ದಾವೆ. ಅಲ್ಲಿ ದೇವರ ಆರಾಧನೆಯ ಮೂಲಕ, ಅಂದರೆ ಮಂಜುನಾಥ ಸ್ವಾಮಿಯ ಆರಾಧನೆಯ ಮೂಲಕ, ಜೊತೆಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಮಡದಿ ಹೇಮಾವತಿ ಹೆಗಡೆಯವರ ಒಂದು ಫೋಟೋವನ್ನು ಬಳಸಿ ಅದಕ್ಕೆ ಒಂದು ವಿಶೇಷ ನಮಸ್ಕಾರವನ್ನು ಮಾಡಿ ಇಲ್ಲಿ ಈ ಒಂದು ಕಾರ್ಯವನ್ನು ಆರಂಭಿಸಿದ್ದಾರೆ. ನೋಡಿ, ಈಗ ಬಹಳಷ್ಟು ಬಾಣಸಿಗರು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಸ್ಟಾಲ್ನ ಬಗ್ಗೆ ಕೇಳಬೇಕು. ಜೊತೆಗೆ ಬೇರೆ ಬೇರೆ ನೋಡಿ, ಇಲ್ಲಿ ಕಟ್ಟಿಂಗ್ ಆಗ್ತಾ ಇದೆ. ಅದರ ಜೊತೆಗೆ ಅಲ್ಲಲ್ಲಿ ಸೌತೆಕಾಯಿ ಇರ್ಬೋದು, ಎಲ್ಲವನ್ನು ಕೂಡ ಕಟ್ಟಿಂಗ್ ಮಾಡುವಂಥ ಬಾಣಸಿಗರು ರೆಡಿಯಾಗಿದ್ದಾರೆ. ಜೊತೆಗೆ ಅವರನ್ನು ಮಾತನಾಡಿಸ್ಬೇಕು. ಇಲ್ಲಿ ಪ್ರಮುಖರನ್ನು ಮಾತನಾಡಿಸ್ತಾ ಹೋಗ್ತೇವೆ. ಸರ್, ಒಳ ಹೋಗುವ. ಏನೆಲ್ಲ ಇದೆ ನಿಮ್ಮ ಊರು ಮತ್ತು ಯಾವ ತಂಡ? ನಮ್ಮದು ವೀರಭದ್ರೇಶ್ವರ ಅನ್ನದಾನ ಸೇವಾ ಸಮಿತಿ ಕೊಪ್ಪ. ಹಾಂ, ಕೊಪ್ಪ ಅಂದರೆ ಶೃಂಗೇರಿ ಕೊಪ್ಪ, ಚಿಕ್ಕಮಗಳೂರು ಡಿಸ್ಟಿಕ್. ಏನೆಲ್ಲ ಇದೆ? ನಮ್ಮದು ದೋಸೆ, ಚಟ್ನಿ, ಸಾಂಬಾರು, ಲಾಡು. ಓಕೆ, ತೋರಿಸಿ, ಬನ್ನಿ ಹೋಗೋ, ಬನ್ನಿ. ಇದು ಇಡ್ಲಿ ಇದೆ ನೋಡಿ. ಇಲ್ಲಿ ಈಗಾಗಲೇ ದೋಸೆ ರೆಡಿಯಾಗಿದೆ. ದೋಸೆ ರೆಡಿ ಆಗ್ತಾ ಇದೆ. ಅಂದರೆ
ಈ ಒಂದು ಸ್ಯಾಂಪಲ್ ಥರ ಮಾಡಿದ್ದಾರೆ. ಇಲ್ಲ, ಬೆಳಿಗ್ಗೆ ದೇವಸ್ಥಾನದವ್ರು ಒಂದು 500 ಜನ ನಮ್ಮಲ್ಲಿ ತಿಂಡಿಗೆ ಬರ್ತಾರೆ. ಬೆಳಿಗ್ಗೆ ಹೌದು, ಅವ್ರಿಗೆ ಕೊಡ್ಲಿಕ್ಕೆ. ಅವ್ರಿಗೆ ಕೊಡ್ಲಿಕ್ಕೆ. ಹೌದೌದು. ಹೌದಾ? ಹೌದೌದು. ನೋಡಿ, ಮಧ್ಯಾಹ್ನ ದೇವಸ್ಥಾನದವ್ರು ಊಟಕ್ಕೆ ಬರ್ತಾರೆ ನಮ್ಮಲ್ಲಿ ಒಂದು 500 ಜನ. ದೇವಸ್ಥಾನದವ್ರು ಊಟಕ್ಕೆ ಬರ್ತಾರೆ. ಹೌದು. ಅನ್ನಪೂರ್ಣದವರೆಲ್ಲ ಬರ್ತಾರೆ. ಅನ್ನಪೂರ್ಣದವ್ರು. ಓಕೆ. ನೋಡಿ, ಇಲ್ಲಿ ಈಗ ಅನ್ನದಾನಕ್ಕೆ ವ್ಯವಸ್ಥೆಗಳು ಆಗ್ತಾ ಇದ್ದಾವೆ. ದೋಸೆ ಇದೆ, ಇಡ್ಲಿ ಇದೆ. ನೋಡಿ, ಅಲ್ಲಿ ಅನ್ನದಾನ ನಡೀತಾ ಇದೆ. ಒಂದು ಕಡೆಯಿಂದ ಹೊರಗಡೆಯಿಂದ ಅನ್ನದಾನ ನಡೀತಾ ಇದೆ. ಬಹಳಷ್ಟು ಜನ ಬಂದು ಇಲ್ಲಿ ಅನ್ನದಾನದ ಸೇವೆಯನ್ನು ಮಾಡ್ತಾ ಇದ್ದಾರೆ ಕೂಡ. ಜೊತೆಗೆ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದ್ದಾರೆ. ದೋಸೆ ಇರ್ತದೆ, ಇಡ್ಲಿ ಇರ್ತದೆ. ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರು, ಲಾಡು. ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರು, ಲಾಡು. ಮಧ್ಯಾಹ್ನಕ್ಕೆ ದೇವಸ್ಥಾನದವರಿಗೆ ಒಂದು 500-600 ಜನ ಬರ್ತಾರೆ. ಅವರಿಗೆ ಸಾರು, ಸಾಂಬಾರು, ಚಟ್ನಿ ಮತ್ತೆ ಬಜ್ಜಿ. ಇದು ಈ ಒಂದು ಸ್ಟಾಲ್ನ ವಿಶೇಷತೆ. ಮತ್ತಷ್ಟು ಸ್ಟಾಲ್ಗಳಿಗೆ ಹೋಗುವ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನೀವು ಇಲ್ಲಿ ಊಟಕ್ಕೆ ಬರ್ತಾ ಇದ್ದೀರಿ, ಬರ್ಬೋದು. ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ, ಹೊಸಕೋಟೆ ಮಂಜಸ್ವಾಮಿ ಅಕ್ಷಯ ದೀಪೋತ್ಸವದ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಇಲ್ಲಿ ರಾಗಿ ಮುದ್ದೆ ಕಾಳು ಸಾರು ಅಲ್ವಾ? ರಾಗಿ ಮುದ್ದೆ ಕಾಳು ಸಾರು ಇದೆ. ಏನೆಲ್ಲ ಇದೆ ಕೇಳುವ ಸರ್, ಏನೆಲ್ಲ ಇದೆ? ರಾಗಿ ಮುದ್ದೆ, ಕಾಳಿನ ಸಾರು, ಸ್ವೀಟ್ ಇದೆ, ಅನ್ನ ರಸ ಇದೆ, ಹೆಸರುಬೇಳೆ ಪಾಯಸ ಇದೆ. ಸರ್, ಈ ವಿಶೇಷ ಅಲಂಕಾರ ಇದರ ವಿಶೇಷತೆ ಹೇಳಿ. ನಮ್ಮ ಒಂದು 10 ವರ್ಷ ಪೂರೈಸಿ 11ನೇ ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅನ್ನ ಸಂತರ್ಪಣೆ ಪೂಜ್ಯರ ಒಂದು ಸಹಕಾರದಿಂದ ಇಲ್ಲಿ ಒಂದು ಜಾಗ ಸಿಕ್ಕಿದೆ. ಸೊ 11 ವರ್ಷ ಕಾರ್ಯಕ್ರಮದಿಂದ ನಮ್ಮ ಸ್ನೇಹಿತರು, ನಮ್ಮ ಬಳಗದೇ ಇರುವಂಥ ನಮ್ಮ ಸ್ನೇಹಿತರು ಗೌತಮ್ ಅಂತೇಳಿ ಅವರ ಒಂದು ಸಹಕಾರದಲ್ಲಿ ಒಂದು ಶ್ರೀ ಶಿವ ಮತ್ತು ಅನ್ನಪೂರ್ಣೇಶ್ವರಿಯ ಒಂದು ಪ್ರತಿಷ್ಠೆಯಿಂದ ಮಾಡಿ ಪೂಜೆ ಮಾಡಿ ಒಂದು ಅನ್ನ ಸಂತರ್ಪಣೆ ಮಾಡೋ ಒಂದು ಕಾರ್ಯಕ್ರಮ. ಓಕೆ. ನೋಡಿ, ಶಿವ ಮತ್ತು ಅನ್ನಪೂರ್ಣೇಶ್ವರಿಯನ್ನು ಪ್ರತಿಷ್ಠೆ ಮಾಡಿ ಅನ್ನ ಸಂತರ್ಪಣೆ ಕಾರ್ಯ. ಜೊತೆಗೆ ಈ ಅಲಂಕಾರ ಕೂಡ ಬಹಳ ವಿಶೇಷ. ಹಿಂಬದಿಯಲ್ಲಿ ತೆಂಗಿನ ಗರಿಯನ್ನು ಉಪಯೋಗಿಸಿದ್ದಾರೆ. ಅದರ ಜೊತೆಗೆ ತೆಂಗಿನ ಗರಿಯ ಅಲಂಕಾರವನ್ನು ಮಾಡಿದ್ದಾರೆ. ಮೇಲ್ಭಾಗದಲ್ಲಿ ಭತ್ತವನ್ನು ಇಟ್ಟು ಅಲಂಕಾರವನ್ನು ಮಾಡಿರುವಂಥದ್ದು. ಜೊತೆಗೆ ಕಬ್ಬನ್ನು ಬಳಕೆ ಮಾಡಿದ್ದಾರೆ. ನೋಡಿ, ಕಬ್ಬನ್ನು ಬಳಕೆ ಮಾಡಿ ಸಂಪೂರ್ಣ ಸಾಂಪ್ರದಾಯಿಕ ಶೈಲಿಯ ಅಲಂಕಾರವನ್ನು ಮಾಡಿ ಈ ಒಂದು ಅನ್ನದಾನ ಸೇವೆಯನ್ನು ಆರಂಭಿಸಬೇಕು ಅನ್ನೋಂಥದ್ದು ಇದ್ದಾರೆ. ನಮ್ಮ ಒಂದು 20,000 ಜನಕ್ಕೆ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ. ಕಾಳಿನ ಸಾರು ಮತ್ತು ಮುದ್ದೆ, ಅನ್ನ ರಸ ಮತ್ತು ಪಾಯಸ, ಹೆಸರುಬೇಳೆ ಪಾಯಸ. ಹೌದು. ಕಾಳಿನ ಸಾರು, ಮುದ್ದೆ, ಅನ್ನ ರಸ, ಹೆಸರು. ನಮ್ಮ ಒಂದು ಬಳಗದಿಂದ ಒಂದು 200ರಿಂದ 250 ಜನ ಕಾರ್ಯಕರ್ತರು ಹೊಸಕೋಟೆಯಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಸಹಕರಿಸಲು ಮಾಡ್ತಾ ಇದ್ದಾರೆ. ಓಕೆ. 250 ಜನ ಹೊಸಕೋಟೆಯಿಂದ. ಹೌದು, ಹೊಸಕೋಟೆಯಿಂದ ಬಂದು. ಇನ್ನೊಂದು ಮಳಿಗೆ ಹತ್ರ ನಾವಿದ್ದೇವೆ. ಹಿತೈಶ್ರೀ ವರ್ತಕರ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ವರ್ತೂರ್ನವರು ಮಾಡಿರುವಂಥ ಅಲಂಕಾರವನ್ನು ನೋಡ್ತಾ ಇದ್ದೀರಿ. ಗಣಪತಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಗಣಪತಿಯ ಪ್ರತಿಷ್ಠೆ ಮಾಡಿ ಅನ್ನದಾನಕ್ಕೆ ಸರ್ವ ರೀತಿ ಸನ್ನದ್ಧಾಗಿದ್ದಾರೆ. ಒಳಭಾಗದಲ್ಲಿ ಏನೆಲ್ಲ ಇದೆ ಸರ್, ಒಮ್ಮೆ ತೋರಿಸ್ಬೋದಾ? ಬನ್ನಿ, ಒಳಭಾಗಕ್ಕೆ ಹೋಗುವ. ನೋಡಿ, ಎಲ್ಲ ತಯಾರಿಗಳಾಗ್ತಾ ಇದೆ. ಭಾಳ ವಿಶೇಷವಾದಂತಹ ನೋಡಿ, ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ. ಬಹಳ ವಿಶೇಷ. ಮುದ್ದೆಗೆ ಬೇಕಾದಂಥ ಸರ್ವ ರೀತಿಯಂಥ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಸರ್, ಏನೆಲ್ಲ ಇರ್ತದೆ ನಿಮ್ಮಲ್ಲಿ ಇವತ್ತು? ಸರ್, ಮುದ್ದೆ ಐತೆ, ಆಮೇಲೆ ವಾಂಗಿಬಾತ್ ಇದೆ, ಕೇಸರಿ ಬಾತ್ ಇದೆ, ತಟ್ಟೆ ಇಡ್ಲಿ ಇದೆ, ಈ ಐಟಮ್ಗಳಿದೆ ಸರ್. ಮುದ್ದೆ, ಕಾಳು ಸಾರು, ಚಟ್ನಿ, ಬಾಂಬೆ ಸಾಗು, ತಟ್ಟೆ ಇಡ್ಲಿ, ಮುದ್ದೆ, ಕಾಳು ಸಾರು, ತಟ್ಟೆ ಇಡ್ಲಿ, ಬಾಂಬೆ ಸಾಗು, ಹೀಗೆ ವಿಶೇಷವಾದಂತಹ ಖಾದ್ಯಗಳನ್ನು ನೀವು ಸವಿಬೋದು. ವರ್ತೂರು ಹಿತೈಷಿ ವರ್ತಕರ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ವರ್ತೂರು ಇವರ ಮಳಿಗೆಯಲ್ಲಿ ರುಮಾಲಿ ರೋಟಿಯ ಒಂದು ಮಳಿಗೆ ಇದೆ. ನೋಡಿ, ಎಷ್ಟು ಬೇಕಾದರೂ ತಿನ್ಬೋದು ರುಮಾಲಿ ರೋಟಿ ಅನ್ನುವಂಥ ರೀತಿಯಲ್ಲಿ ರುಮಾಲಿ ರೋಟಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಯಾವ ರೀತಿಯಾಗಿ ತಡ್ತಾ ಇದ್ದಾರೆ ರುಮಾಲಿ ರೋಟಿ ಅಂತ ನೀವು ನೋಡ್ತಾ ಇದ್ದೀರಿ. ಇದು ಬಸ್ ಮೇಲೆ ಹಾರಿಸಿದ್ರಲ್ಲ, ಅಲ್ಲಿ ಮೇಲೆ ಹಾರಿಸಿ ರುಮಾಲಿ ರೋಟಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಇದೀಗ ನೀವು ಇವತ್ತು ಸಂಜೆ ನೀವು ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ರುಮಾಲಿ ರೋಟಿ ನಿಮ್ಮದ ಮೇಡಮ್ ಶಾಪು? ಎಲ್ಲಿಯವರು ನೀವು? ನಾವು ಗುಲ್ಬರ್ಗ ಇರೋದು ಪರ್ಪಟ್ಟು ಬೆಂಗಳೂರು. ಬೆಂಗಳೂರು ಎಲ್ಲಿಯವರು? ಜಯಶ್ರೀನಗರ. ಮಾರುತಿ ನಗರ. ಎಷ್ಟು ಸ್ಟವ್ ಇದೆ? ಎಷ್ಟು ರುಮಾಲಿ ರೋಟಿಯ ಈ ಪ್ಲೇಟ್ಗಳಿದಾವೆ? 6 ಬಾಣ್ಲಿ. ಬಿಸಿ 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 ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಸರ್, ಎಷ್ಟು ಬಾಣ್ಲಿ? 8 ಬಾಂಡ್ಲಿ. ರುಮಾಲಿ ರೊಟ್ಟಿ 8 ಬಾಂಡ್ಲಿ ಇದೆ. ಎಷ್ಟು ರುಮಾಲಿ ರೋಟಿ ಮಾಡ್ತೀರಿ? 10,000.
10,000 ರುಮಾಲಿ ರೋಟಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. 6 ಕ್ವಿಂಟಲ್ ಅಂತೆ ನೋಡಿ ರುಮಾಲಿ ರೋಟಿ ಎಲ್ಲ ಬಿಸಿ ರುಮಾಲಿ ರೋಟಿಯನ್ನು ಸ್ವೀಕರಿಸಬಹುದು ನೀವು ನೋಡಿ. ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ರುಮಾಲಿ ರೋಟಿಗೆ ಏನಿರುತ್ತೆ ಅಮ್ಮ? ಪನ್ನೀರು ಪನ್ನೀರು ಪಲ್ಯ ಪನ್ನೀರ್ ಮಸಾಲ, ಚೆನ್ನ ಮಸಾಲ, ಪನ್ನೀರ್ ಮಸಾಲ, ವೆಜ್ ಗ್ರೇವಿ, ಆಮೇಲೆ ಬಾಂಬೆ ಸಾಗು, ನಾಲ್ಕು ತರ ಬಾಂಬೆ ಸಾಗು, ವೆಜ್ ಗ್ರೇವಿ, ಪನ್ನೀರ್ ಮಸಾಲ, ಚೆನ್ನ ಮಸಾಲ, 4 ಐಟಮ್ ರುಮಾಲಿ ರೋಟಿಗೆ. ಬನ್ನಿ, ಬಂದು ನೋಡಿ. 6 ಥರ ಬಿರಿಯಾನಿ, 6 ಥರ ಬಿರಿಯಾನಿ, 6 ತರ ಬಿರಿಯಾನಿ, ವೆಜ್ ಬಿರಿಯಾನಿ, ಟೊಮಟೊ ಬಾತು, ಗೀ ರೈಸು, ಪಲಾವು ತೆಗಿತಾ ಇದ್ದಾರೆ. ಇದು ದಮ್ ಬಿರಿಯಾನಿ, ವೆಜ್ ಪಲಾವ್ ಅಥವಾ ವೆಜ್ ಬಿರಿಯಾನಿ ಅಂತ ಕರೆಯಲ್ಪಡುವಂತ ವೆಜ್ ಬಿರಿಯಾನಿ ರೆಡಿ ಆಗಿದೆ. 4 ಅಷ್ಟವನು. ಎಸ್, ಇದೇನು ಸರ್? ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಎಷ್ಟು ಜನಕ್ಕೆ ಆಗೋಷ್ಟು ಮಾಡಿದಿರಿ? ಇದು 1 ಕ್ವಿಂಟಲ್ ಮಾಡಿದೀವಿ. ಈಗ ಟೋಟಲ್ 6 ಕ್ವಿಂಟಲ್ ಮಾಡ್ತೀವಿ. 6 ಕ್ವಿಂಟಲ್ ಮಾಡ್ತೀರಿ. 1 ಕ್ವಿಂಟಲ್ ಅಷ್ಟೇ ಆಗಿದೆ ಈಗ. 1 ಕ್ವಿಂಟಲ್ ಆಗಿದೆ. ಒಂದು ಚೆನ್ನ ಮಸಾಲ ಆಗಿದೆ. ಒಂದು ಚೆನ್ನ ಇನ್ನು ಮಸಾಲ 4 ಕ್ವಿಂಟಲ್ 5 ಕ್ವಿಂಟಲ್ ಮಾಡಬೇಕು. ಬನ್ನಿ ನೋಡ್ಬೋದು ನೀವೆಲ್ಲರೂ ಕೂಡ ವೆಜ್ ಬಿರಿಯಾನಿ ಹೇಗೆ ರೆಡಿ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಅಲ್ಲಿ ವೆಜ್ ಬಿರಿಯಾನಿ. ಸಬಾಸ್. ನೋಡಿ 1 ಕ್ವಿಂಟಾಲ್ನಲ್ಲಿ ಮಾಡಲಾಗಿರುವಂಥ ವೆಜ್ ಬಿರಿಯಾನಿಯ ದಮ್ ತೆಗಿತಾ ಇದ್ದಾರೆ ನೋಡಿ. ಅದು ಎಸ್, ಸೌಟೆ ಬೆಂಡ್ ಆಗ್ತದೆ ವೆಜ್ ಬಿರಿಯಾನಿಗೆ, ಸೌಟೆ ಬೆಂಡ್ ಆಗ್ತದೆ ನೋಡಿ. ವೆಜ್ ಬಿರಿಯಾನಿ ರೆಡಿ. ಇಂಥದ್ದು 6 ಕ್ವಿಂಟಾಲ್ನ ವೆಜ್ ಬಿರಿಯಾನಿ ಮಾಡ್ತಾರೆ ಇಲ್ಲಿ. 6 ಕ್ವಿಂಟಲ್ ಟೋಟಲ್ 6 ಥರ. ಒಂದೇ ರೀತಿಯಲ್ಲ, 6 ಥರ ಬಾತ್. 6 ಥರದ ಬಾತ್ಗಳು. ರೈಸ್ ಬಾತ್ನಲ್ಲಿ ಹಲವು ವಿಧ 6 ಥರದ ಬಾತ್ಗಳನ್ನು ಇಲ್ಲಿ ಮಾಡಲಾಗುತ್ತೆ. ಇಲ್ಲಿ ಇಷ್ಟು ಸ್ಟಾಲ್ಗಳನ್ನು ಹಾಕಿದ್ದಾರೆ. ಸ್ಟಾಲ್ನ ಪರಿಚಯದ ಜೊತೆಗೆ ಒಂದು CCTV ಅಳವಡಿಕೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಉಡುಪಿ ಅವರು. CCTV ಎಷ್ಟು ಹಾಕ್ತೀರಿ ಸರ್ ಇಲ್ಲಿ? ಇಲ್ಲಿ ಒಂದು 6 CCTV ಆಗ್ತಿದೆ. 6 ಸಂಪೂರ್ಣ ಎಲ್ಲ ಸ್ಟಾಲ್ ಕವರ್ ಆಗುವ ಹಾಗೆ? ಹೌದು. ವೆರಿ ಗುಡ್. ಎಲ್ಲ ಸ್ಟಾಲ್ ಕವರ್ ಆಗುವ ಹಾಗೆ ಒಂದು 6 CCTVಯನ್ನು ಹಾಕ್ತಾ ಇದ್ದಾರೆ ನೋಡಿ. ಅಲ್ಲಲ್ಲಿ ಈಗಾಗಲೇ ಕೆಲವೊಂದು ಜನರು ಸೇವೆಯನ್ನು ಆರಂಭಿಸಿದ್ದಾರೆ ಅಂತ ಅನ್ಕೋಬೋದು. ಎಸ್, ಇಲ್ಲಿ ನೋಡಿ, ಇಲ್ಲಿ ಒಬ್ಬಟ್ಟಿದೆ ಸರ್. ಬನ್ನಿ ಯಾರಾದರೂ ಒಬ್ರು ಸರ್. ಏನೆಲ್ಲ ಇರುತ್ತದೆ? ಯಾವ ತಂಡ ನಿಮ್ಮದು? ಸರ್ ನಮ್ಮದು ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ ತಾಲೂಕು, ಮುಗ್ಳೂರು, ಸರ್ಜಾಪುರ ಹೋಬಳಿ, ಮುಗ್ಳೂರು ನಮ್ಮದು 11ನೇ ವರ್ಷ ಶ್ರೀ ಧರ್ಮಸ್ಥಳ ದೇವಸ್ಥಾನದ 11ನೇ ವರ್ಷ ಮಾಡ್ತಾ ಇದ್ದೀವಿ. ಇಲ್ಲಿ ಒಬ್ಬಟ್ಟು ಒಂದು 15,000 ಒಬ್ಬಟ್ಟು ಇರುತ್ತೆ, 15,000 ಮಲ್ಲಿಗೆ ಇಡ್ಲಿ ಇರುತ್ತೆ, ಮೆಂತ್ಯ ಬಾತ್ ಒಂದು 200 kg ಇರುತ್ತೆ, ಮತ್ತು ಬೋಂಡ, ಪಕೋಡ, ಬಜ್ಜಿ ಎಲ್ಲ ಏನೋ ಒಂದು 5,000 ಇರುತ್ತೆ, ಮತ್ತು ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಸರ್. ಹಾಂ ಹೌದು ಸರ್. ಬಜ್ಜಿ, ಬೋಂಡ, ಪಕೋಡ, ಮಲ್ಲಿಗೆ ಇಡ್ಲಿ, ಮೆಂತ್ಯ ಬಾತು, ಲಾಡು ಎಲ್ಲವೂ ಕೂಡ ಲಭ್ಯ. ಹೌದು ಸರ್. ಒಬ್ಬಟ್ಟು. ಎಷ್ಟು ಜನ ಬಾಣಸಿಗರು? ಬಾಣಸಿಗರು ಒಂದು 30ರಿಂದ 35ರಿಂದ 40 ಜನ ಇದ್ದಾರೆ ಸರ್. ನೀವು ಎಷ್ಟು ಜನ ಸೇರ್ಕೊಂಡು ಮಾಡ್ತೀರಾ? ನಾವೆಲ್ಲ ಸೇರಿ ಒಂದು 200 ಜನ ಇದ್ದೀವಿ ಸರ್. 200 ಜನ ಸೇರ್ಕೊಂಡು ಮಾಡ್ತಾ ಇರೋದು ನೋಡಿ. ವಿಶೇಷವಾಗಿ ಇಲ್ಲಿ ನೀವು ಆಕರ್ಷಣೀಯವಾದಂತಹ ಸ್ಟಾಲ್ ಅನ್ನು ನೋಡ್ಬೋದು. ಒಬ್ಬಟ್ಟು, ಬಜ್ಜಿ ಎಲ್ಲವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಆಗ್ತಾ ಇದೆ, ಇನ್ನು ಸವಿಯೋದಷ್ಟೇ ಬಾಕಿ. 5 ಗಂಟೆ ಮೇಲೆ ಎಲ್ಲರೂ ದಯಮಾಡಿ ಎಲ್ಲ ಬಂದು ಸರ್. ಟೋಟಲ್ ಒಂದು 7,000ರಿಂದ 8,000 ಜನಕ್ಕೆ ಮಾಡಿದ್ದೀವಿ ಸರ್. ತಮ್ಮ ಪರವಾಗಿ ವಿನಂತಿಸಿಕೊಳ್ಳೋದೇನೆಂದರೆ ಶ್ರೀ ಮಂಜುನಾಥನ ಪರವಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರೂ ಈಗ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಒಂದು ಕಡೆ ಅನ್ನದಾನಕ್ಕೆ ವ್ಯವಸ್ಥೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಮಜ್ಜಿಗೆ ಮತ್ತು ಪಾನಕದ ಸೇವೆ ನಡೀತಾ ಇದೆ. ಇದು ಈಗಾಗಲೇ ಮಧ್ಯಾಹ್ನದಿಂದ ಆರಂಭಗೊಂಡಿದೆ. ಮಧ್ಯಾಹ್ನದಿಂದ ಆರಂಭಗೊಂಡು ಸಂಜೆ ತನಕವೂ ಕೂಡ ಒಂದು ಅನ್ನದಾನದ ಸೇವೆ ಜೊತೆಗೆ ಮಜ್ಜಿಗೆ ಮತ್ತು ಪಾನಕದ ಸೇವೆ ಇದೆ. ಅದರ ಜೊತೆಗೆ ಮತ್ತೊಂದು ಸ್ಟಾಲ್ಗೆ ಹೋಗುವ ಯಾವ ರೀತಿಯಾಗಿ ಇದೆ ಅಲ್ಲಿಯ ಸ್ಟಾಲ್ನ ವ್ಯವಸ್ಥೆ ಅನ್ನುವಂಥದ್ದು ನಿಮಗೆ ತೋರಿಸ್ತೀವಿ. ಇನ್ನೊಂದು ಸ್ಟಾಲ್ನಲ್ಲಿ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಮತ್ತೊಂದು ಸ್ಟಾಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇದು ಯಾವ ತಂಡ ಅನ್ನುವಂಥದ್ದನ್ನು ಕೂಡ ಕೇಳಬೇಕು. ಸರ್ ನಮಸ್ತೆ. ಎಲ್ಲಿ ಅವರು? ಇದು ಬೆಂಗಳೂರಿನ ಸರ್. ಏನೆಲ್ಲಿದೆ? ಇದು ತಟ್ಟೆ ಇಡ್ಲಿ, ಕೇಸರಿ ಬಾತು, ಅನ್ನ ಸಾರು, ರಸಮ್ಮು, ಮೊಸರನ್ನ. ತಟ್ಟೆ ಇಡ್ಲಿ, ಕೇಸರಿ ಬಾತು, ಅನ್ನ ಸಾರು, ಮೊಸರನ್ನ. ಎಸ್, ತಟ್ಟೆ ಇಡ್ಲಿ, ಕೇಸರಿ ಬಾತು, ಅನ್ನ ಸಾರು. ಬೆಂಗಳೂರಿಂದ ಮುರಳಿ ಅಂಡ್ ಟೀಮ್. ಬೆಂಗಳೂರಿಂದ ಮುರಳಿ ಅಂತ ತಂಡ ನೋಡಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಪಲಾವ್ ಉಂಟು ನೋಡಿ. ಪಲಾವಿಗೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಷ್ಟು ಜನ ಇದ್ದೀರಿ ಸರ್ ಬಾಣಸಿಗರು?
ಸಿಗರೋ ನಮ್ಮ ಟೀಮಲ್ಲಿ 75 ಜನ ಇದೆ ಸರ್. 75 ಜನ ಇದ್ದೀರಿ. ಓಕೆ, ಎಷ್ಟು ಕ್ವಿಂಟಾಲ್ದು? ನಮ್ಮದು 2.5 ಟನ್ನು. ಓಕೆ, ಇದು ಅನಾನಸು. ಹಾಂ, ಅನಾನಸ್ ಯಾವುದಕ್ಕೆ ಇದು? ಪೈನಾಪಲ್ ಇದಕ್ಕೆ ಕೇಸರಿ ಬಾತಿಗೆ ನೋಡಿ. ಪೈನಾಪಲ್ ಕಟ್ ಮಾಡಿ ನೋಡಿ, 2-3 ದೊಡ್ಡ ದೊಡ್ಡ ಹಂಡಲ್ಲಿ ಹಾಕಿಟ್ಟಿದ್ದಾರೆ ಆ ಪೈನಾಪಲನ್ನು. ಇದೀಗ ಪೈನಾಪಲ್ನ ಕೇಸರಿ ಬಾತು ಕೂಡ ಇಲ್ಲಿ ಬಂದು ನೀವು ಸವಿಬೋದು. ಎಸ್, ನೋಡಿ ಭಾಳ ವಿಶೇಷ. ಇಲ್ಲೊಂದು ಇಡ್ಲಿಯ ಪಾತ್ರೆಯನ್ನು ಇಟ್ಟಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ನಿರಂತರವಾಗಿ ಸಾಧಾರಣ 2 ಗಂಟೆ ರಾತ್ರಿಯ ತನಕವೂ ಕೂಡ, ಬೆಳಗಿನ ಜಾವ ತನಕವೂ ಕೂಡ ಇಲ್ಲಿ ಇಡ್ಲಿ ಬರುತ್ತಲ್ಲ, ಕಲಾತಂಡ ಬರೋರಿಗೆಲ್ಲನೂ ಅವ್ರಿಗೆ ನಾವು ಮೀಸಲಾಗಿಟ್ಟಿದ್ದೀವಿ ಅಷ್ಟೇ. ಓಕೆ, ಆ ಬೆಳಗಿನ ಜಾವ ತನಕವೂ ಕೂಡ ಇಲ್ಲಿ ಇಡ್ಲಿ ಸಿಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ರ ಜೊತೆಗೆ. ಸರ್, ಇದು ಓಪನ್ ಮಾಡಿದ್ದೇನಿದು? ಇದು ಚಟ್ನಿ ಸರ್, ಕೆಂಪು ಚಟ್ನಿ. ಕೆಂಪು ಚಟ್ನಿ ನೋಡಿ, ಕೆಂಪು ಚಟ್ನಿ ಎಷ್ಟು ದೊಡ್ಡ ಹಂಡೆಯಲ್ಲಿ ಮಾಡಿಟ್ಟಿದ್ದಾರೆ ಅಂತ ನೋಡ್ಬೋದು ನೀವು. ಕೆಂಪು ಚಟ್ನಿಯನ್ನು ಎಷ್ಟು ದೊಡ್ಡ ಹಂಡೆಯಲ್ಲಿ ಮಾಡಿಟ್ಟಿದ್ದಾರೆ, ಮತ್ತು ಬೇರೆ ಬೇರೆ ಹಂಡೆಯಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ಈಗಾಗಲೇ ಮಾಡಿಟ್ಟಿದ್ದಾರೆ. ರೆಡಿಯಾಗಿದೆ, ಇನ್ನು ಸವಿಯೋದಷ್ಟೇ ಬಾಕಿ. ನೋಡಿ, ಸಹಸ್ರ ಇಡ್ಲಿ, ಅದಕ್ಕೆ ಬೇಕಾದಂಥ ಚಟ್ನಿ ಮತ್ತು ಕೇಸರಿ ಬಾತು ಎಲ್ಲವೂ ಕೂಡ, ಪಲಾವು ಎಲ್ಲವೂ ಕೂಡ ಆಗ್ತಾ ಇದೆ. ಕೇವಲ 12 ಗಂಟೆ ಅಂತಲ್ಲ, 1 ಗಂಟೆ 2 ಗಂಟೆ ತನಕ, 5 ಗಂಟೆ ತನಕ ನಾವು ಕೊಡ್ತೀವಿ. ಬೆಳಗಿನ ಜಾವ 5 ಗಂಟೆ ತನಕ ಇವರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ವೀಕ್ಷಕರು ನೀವು ಪರೀಕ್ಷೆ ಮಾಡ್ಬೋದು, ಜನ ಬಂದು ಪರೀಕ್ಷೆ ಮಾಡ್ಬೋದು. ವೀಕ್ಷಕರು ಬಂದು ಇದರ ಉಪಯೋಗವನ್ನು ಪಡ್ಕೊಳ್ಬೋದು. ಇಲ್ಲಿ ಹೊರಗಡೆ ಮಜ್ಜಿಗೆ ಸೇವೆಯು ಕೂಡ ನಡೀತಾ ಇದೆ ನಿಮ್ಮಿಂದಲೇ. ಇವತ್ತು ರಾತ್ರಿ ಇಲ್ಲಿ ಏನಿರ್ತದೆ? ಇವತ್ತು ರಾತ್ರಿ ಬೂಸ್ಟ್ ಬರ್ಫಿ ಇರ್ತದೆ, ಮತ್ತು ಕಾಯಿ ಹೋಳಿಗೆ ಇದೆ, ಇದು ಮತ್ತು ಪಲಾವು ಮತ್ತು ಮೊಸರನ್ನ ಇದೆ, ಮತ್ತು ಟೊಮೆಟೊ ಬಾತು, ವಾಂಗಿಬಾತ್ ಇದೆ, ಮತ್ತು ನಮ್ಮದು ಇದು ಫ್ರೂಟ್ ಸಲಾಡ್ ಇದೆ. ಫ್ರೂಟ್ ಸಲಾಡ್ ಇದೆ, ಹೌದು. ಓಕೆ, ಈಗ ಯಾವುದಕ್ಕೆ ರೆಡಿ ಆಗ್ತದೆ? ಎಲ್ಲದಕ್ಕೂ ರೆಡಿ ಆಗ್ತಾ ಇದೆ. ಮುಕ್ಕಾಲು ಭಾಗ ಎಲ್ಲದಕ್ಕೂ ರೆಡಿ ಆಗ್ತಾ ಇದೆ. ರೆಡಿ ಆಗಿದ್ದು ಯಾವ್ದಾದ್ರು ಉಂಟು ಇಲ್ಲಿ ತೋರಿಸ್ಬೋದು? ಬನ್ನಿ ತೋರಿಸ್ತೀವಿ. ಇಲ್ಲಿ ರೆಡಿ ಆಗಿದೆ ಅಂತ ಪುಟ ಬನ್ನಿ. ಬೂಸ್ಟ್ ಬರ್ಫಿ ರೆಡಿ ಆಗಿದೆ. ನೋಡಿ, ಇಲ್ಲಿ ನೋಡಿ, ಬೂಸ್ಟ್ ಬರ್ಫಿ ರೆಡಿ ಆಗಿದೆ ಎಲ್ಲರಿಗೆ ಕೊಡಲಿಕ್ಕೆ. ಇಲ್ಲೇ ರೆಡಿ ಮಾಡಿದಾ? ರೆಡಿ ಮಾಡ್ಕೊಂಡು ಬಂದದ್ದು. ಓಕೆ, ಬೂಸ್ಟ್ ಬರ್ಫಿ ರೆಡಿ ಆಗಿದೆ ನೋಡಿ. ಹೋಳಿಗೆ ಬರ್ತಾ ಇದೆ, ಕಾಯಿ ಹೋಳಿಗೆ ಬರ್ತಾ ಇದೆ. ಇಲ್ಲಿ ನೀವು ರೆಡಿ ಮಾಡ್ತಿರೋಂಥದ್ದು. ಬನ್ನಿ. ಎಸ್, ನೋಡಿ ಎಲ್ಲ ರೆಡಿ ಆಗಿದೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಿದೆ ಸರ್? ಬಾತುಗಳೆಲ್ಲ ರೆಡಿ ಆಗಿವೆ. ಪಲಾವು, ವಾಂಗಿಬಾತು, ಇದು ಸಹ ವಾಂಗಿಬಾತು, ಅದು ಪಲಾವು. ಎಷ್ಟು ಕ್ವಿಂಟಾಲ್ ಇದು ಸರ್? ಎಷ್ಟು ಕ್ವಿಂಟಾಲ್? ನಾವು ಮಾಡ್ತಾ ಇರೋದು 4 ಕ್ವಿಂಟಾಲ್ ಮಾಡ್ತೇವೆ ಸರ್. 4 ಕ್ವಿಂಟಾಲ್. ಓಕೆ, ಒಂದು ನಿಯರ್ಲಿ ಎಷ್ಟು ಜನರಿಗೆ? ಒಂದು 10ರಿಂದ 11 ಸಾವಿರ ಜನ. ಓಕೆ, 10ರಿಂದ 11 ಸಾವಿರ ಜನಕ್ಕೆ ಕೇವಲ ರೈಸ್ ಬಾತು ಸಿಗುವಂಗೆ ಮಾಡ್ತೀರಿ. ಅದ್ರ ಜೊತೆಗೆ ಬರ್ಫಿ ಎಲ್ಲವೂ ಕೂಡ. ಹೋಳಿಗೆ ಇರುತ್ತೆ. 2 ಕ್ವಿಂಟಾಲು ಮೊಸರನ್ನ ಇದೆ. 2 ಕ್ವಿಂಟಾಲು ಭರಪೂರ. ಅಂದರೆ ಈ ರೈಸ್ ಬಾತಿನ ಪ್ರೇಮಿಗಳಿಗೆ ಬೇಕಾದಂತಹ ಎಲ್ಲ ಬಾತುಗಳು ಕೂಡ ಇಲ್ಲಿ ಲಭ್ಯ ಇದೆ. ವಾಂಗಿಬಾತ್, ಪಲಾವು, ರೈಸ್ ಬಾತ್, ಖಾರ ಬಾತ್, ಅದರ ಜೊತೆಗೆ ಮೊಸರನ್ನ, ಬರ್ಫಿ, ಹೋಳಿಗೆ ಎಲ್ಲವೂ ಕೂಡ ವರ್ತೂರ್ನ ಹಿತೈಶ್ರೀ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ವರ್ತೂರ್ ಇವರ ಕಡೆಯಿಂದ ಲಭ್ಯ ಇದೆ. ನಿಮ್ಮ ಮಳಿಗೆಯಲ್ಲಿ ಏನು ಸಿಗುತ್ತೆ ಇವತ್ತು? ನಮ್ಮದು ಇದು ಇಡ್ಲಿ, ಮಸಾಲೆ ದೋಸೆ, ಚಿತ್ರಾನ್ನ, ಇದಕ್ಕಿನ ಬೇಳೆ ಸಾಂಬಾರು, ಮುದ್ದೆ ತೋರಿಸಿ ಸರ್, ಏನೆಲ್ಲ ಮಾಡ್ತಾ ಇದ್ದಾರೆ? ಎಸ್, ಬನ್ನಿ ಅವರು ನೋಡಿ. ಇಲ್ಲಿ ಇದು ಯಾವ ಊರ ಹೆಸರು ಹೇಳ್ಬೇಕಾ? ಊರ ಹೆಸರು ಗರುಡಾಚಾರ್ಯಪಳ್ಳಿ, ಹೊಸಕೋಟೆ. ಹಾಗೂ ನಮ್ಮ ಸ್ನೇಹಿತರು ನೋಡಿ, ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ. ನೋಡಿ, ಮುದ್ದೆ ರೆಡಿ ಆಗಿದೆ. ನೋಡಿ, ಅಲ್ಲಿ ಮುದ್ದೆ ಮಾಡಿ 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 ಇಟ್ಟಿದ್ದಾರೆ. ರೆಡಿ ಆಗಿದೆ, ಮುದ್ದೆ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಮುದ್ದೆಯ ಸ್ಟಾಲ್ಗಳು, ಮುದ್ದೆ ಮುರಿಯೋರಿಗೆ ಬೆಸ್ಟ್ ಸ್ಟಾಲ್ ಅಂತ ಹೇಳ್ಬೋದು. ಅದರ ಜೊತೆಗೆ ಬೇಳೆ ಯಾವುದು? ಇದಕ್ಕಿನ ಬೇಳೆ ಸಾಂಬಾರು, ಅವರೆಕಾಳು ತೆಗೆದು ಮಾಡು, ಆಲೂಗಡ್ಡೆ, ಬೋಂಡ, ಇಡ್ಲಿ ಇಡ್ಲಿ ಎಲ್ಲ ರೆಡಿ ಆಗ್ತಾ ಇದೆ. ಓಕೆ, ಎಷ್ಟು ಜನಕ್ಕೆ ಸರ್? ಒಂದು 4,000ದಿಂದ 5,000 ಜನಕ್ಕೆ. 4,000ದಿಂದ 5,000 ಜನಕ್ಕೆ ಇಲ್ಲಿ ರೆಡಿ ಆಗ್ತಾ ಇದೆ. ನೋಡಿ, ಸಹಸ್ರ ಸಂಖ್ಯೆಯ ಜನರಿಗೆ ರೆಡಿ ಆಗ್ತಾ ಇದೆ. ಮುದ್ದೆ ಮಾಡಿ 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 ಎಸ್, ಈಗ ನೋಡಿ ಮುದ್ದೆ ಮಾಡ್ತಾ ಇದ್ದಾರೆ ನೋಡಿ. ಮುದ್ದೆ ಮಾಡಿ 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 ಇಡ್ತಾ ಇದ್ದಾರೆ. ಎಷ್ಟು ಸಾವಿರ ಮುದ್ದೆ ಆಗ್ಬೋದು ಸರ್? ಇಲ್ಲ, ಮುದ್ದೆ ಕಡಿಮೆನೆ. ಇಡ್ಲಿ ಒಂದು 3,000, ದೋಸೆ ಒಂದು 3,000. ಓಕೆ, ಒಂದು 5,000. ಓಕೆ, ನೋಡಿ ಭಾಳ ಸಾಫ್ಟ್ ಮುದ್ದೆ ಮಾಡಿದ್ದಾರೆ. ಅದಕ್ಕೆ ಇದಕ್ಕಿನ ಬೆಲೆ ಸಾಂಬಾರು ಭಾಳ ಉತ್ತಮ ಕಾಂಬಿನೇಷನ್. ಅದು ನಿಮಗೆ ಪಂಚೇಶ್ ಚಾರ್ ಮಾಡಿ ಅವರು ಈಗ ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ.
ಇನ್ನೊಂದು ಸ್ಟಾಲ್ನಲ್ಲಿದ್ದಾವೆ. ಇಲ್ಲಿ ಸಾಧಾರಣ 35,000ಕ್ಕೂ ಅಧಿಕ ಮಂದಿಗೆ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ನೋಡಿ, ಈಗಾಗಲೇ ಬಹಳಷ್ಟು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ದೊಡ್ಡ ಮಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಯಾಬಾ, ಇಲ್ಲಿ ನೋಡಿ ಸ್ವೀಟಿನ ರಾಶಿ. ಬನ್ನಿ ಸರ್, ಒಂದು ಚಾರ್ ಮಾಡಿ ಅವ್ರು ಬನ್ನಿ. ಎಸ್ ಸರ್, ಸ್ವೀಟ್ ರಾಶಿ ಎಲ್ಲ ತೆಗಿರಿ, ಅದು ದೊಡ್ಡದು ಕಾಣಬೇಕಲ್ಲ. ಸ್ವೀಟಿನ ರಾಶಿ ಇದೆ ಇಲ್ಲಿ. ಭಾಳ ವಿಶೇಷವಾಗಿ ಜಿಲೇಬಿ ಬಾದುಷಾ ಮತ್ತು ಜಿಲೇಬಿಯ ರಾಶಿ ನೋಡ್ತಾ ಇದ್ದೀರಿ. ಬಾದುಷಾ ಮತ್ತು ಜಿಲೇಬಿಯ ರಾಶಿಯನ್ನು ತಾವು ನೋಡ್ತಾ ಇದ್ದೀರಿ. ಎಸ್, ಇದು ನೋಡಿ, ಇಲ್ಲಿ ಬಾಣಸಿಗರು ನಿರಂತರವಾಗಿ ಜಿಲೇಬಿ ಬಿಡ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ಎಲ್ಲಿಯವರು? ಮನಿ ಹಿಂದೂಪುರ. ಹಿಂದೂಪುರ. ಹೇಗಾಗ್ತಿದೆ ಸೇವೆ? ಸೇವೆ ಹೇಗಾಗ್ತಿದೆ? ಚೆನ್ನಾಗಾಗುತ್ತೆ. ಓಕೆ. ನೋಡಿ, ಎಲ್ಲರೂ ಕೂಡ ನಿರಂತರವಾಗಿ ಜಿಲೇಬಿಯನ್ನು ಮಾಡ್ತಾ ಇದ್ದಾರೆ. ಬಹಳ ಸಾವಿರಾರು ಜನಕ್ಕೆ, 35,000 ಜನಕ್ಕೆ ಆಗುವಷ್ಟು ಜಿಲೇಬಿ, 35,000 ಜನಕ್ಕೆ ಆಗುವಷ್ಟು ಬಾದುಷವನ್ನು ಸಿದ್ಧಪಡಿಸಿದ್ದಾರೆ. ನೋಡಿ, ಎಲ್ಲ ರೆಡಿ ಮಾಡಿ 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 ಇಟ್ಟಿದ್ದಾರೆ ಬಾದುಷಾ. ನೀವೆಲ್ಲರೂ ಕೂಡ ಇದು ಸ್ವೀಕರಿಸ್ಬೋದು. ಎಲ್ಲ ರೆಡಿಯಾಗಿದೆ. ಬಾದುಷಾ ರೆಡಿ, ಜಿಲೇಬಿ ರೆಡಿ, ಎಲ್ಲವೂ ಕೂಡ ರೆಡಿ ಆಗಿದೆ. ಪ್ರಖ್ಯಾತವಾಗಿರುವಂಥ ಬಂಗಾರಪೇಟೆ ಚಾಟ್ಸ್, ವಾಸವಿ ಬಂಗಾರಪೇಟೆ ಪಾನಿಪುರಿ, ಇವರು 3ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ನಿಮಗೆ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಲಭ್ಯ ಇದೆ. ಏನೆಲ್ಲ ಲಭ್ಯ ಇರ್ತದೆ ಸರ್? ಸರ್, ಪಾನಿಪುರಿ ಇದೆ, ಮಸಾಲೆ ಪುರಿ ಇದೆ. 3 ವರ್ಷದಿಂದ ನಾವು ಇದು ಕಾರ್ಯಕ್ರಮ ಕೈಗೊಳ್ತಾ ಇದ್ದೀವಿ ಸರ್. ಎಷ್ಟು ಸಾವಿರ ಜನಕ್ಕೆ ಪಾನಿಪುರಿ ಕೊಡ್ತೀವಿ? 12,000 ಜನಕ್ಕೆ ಕೊಡ್ತಾ ಇದ್ದೀವಿ ಸರ್. 12,000 ಜನಕ್ಕೆ. 12,000 ಜನಕ್ಕೆ. ಎಲ್ಲಿದೆ ಅಷ್ಟು ಪೂರಿ? ಇದೆ ಸರ್, ನಮ್ಮ ಹತ್ರ ಹಿಂದೆ ಇದೆ. ಹಿಂದ್ಗಡೆ ಪೂರಿ ಇದೆ, ಬಟಾಣಿ ಇದೆ. ಬಟಾಣಿ ಎಸ್, ನೋಡಿ, ಪಂಚಸ್ಟಾರ್ ಮಾಡಿ ಅವ್ರು ನಿಮಗೆ ತೋರಿಸ್ತಿದ್ರೆ ಬಟಾಣಿ ಬೇಯಿಸ್ತಾ ಇರೋದನ್ನು. ಭಾಳ ವಿಶೇಷವಾಗಿ ಬಂಗಾರಪೇಟೆ ಪಾನಿಪುರಿ, ಬಂಗಾರಪೇಟೆ. ನಮ್ಮ ಕರ್ನಾಟಕದಲ್ಲೇ ಬಂಗಾರಪೇಟೆ ಚಾಟ್ಸ್ ಅಂದರೆ ಫೇಮಸ್ಸು. ಸರ್ಜಾಪುರ ಗ್ರಾಮಸ್ಥರು, ಮುಗ್ಳೂರು ಗ್ರಾಮಸ್ಥರು, ಚಿಕ್ಕ ತಿರುಪತಿ ಗ್ರಾಮಸ್ಥರಿಂದ ಇದು ಅನುದಾನ ಮಾಡ್ತಾ ಇದೀವಿ ಸರ್ ನಾವು. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಪಾನಿಪುರಿ ಸೇವೆ, ಮಸಾಲೆ ಪುರಿ ಸೇವೆ, ಎಲ್ಲ ಸೇವೆ. ಸುಮಾರು 12,000 ಜನಕ್ಕೆ ಪಾನಿಪುರಿಯನ್ನು ಹಂಚ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದಂತಹ ಒಂದು ಆಕರ್ಷಣೀಯವಾದಂಥ ಸ್ಥಳ, ಜೊತೆಗೆ ಆಕರ್ಷಣೀಯವಾದಂಥ ಸೇವೆಗಳು ಆಗ್ತಾ ಇದೆ. ಜೊತೆಗೆ ಕೇವಲ ಇಷ್ಟು ಮಾತ್ರ ಅಲ್ಲ, ಇದರ ಜೊತೆಗೆ ನೀರಿನ ಸೇವೆಯನ್ನು ಮಾಡೋರಿದ್ದಾರೆ, ಮಜ್ಜಿಗೆ ಸೇವೆಯನ್ನು ಮಾಡೋರಿದ್ದಾರೆ, ಇತರ ಫ್ರೂಟ್ ಸಲಾಡನ್ನು ಕೊಡೋರಿದ್ದಾರೆ. ಎಲ್ಲರದ್ದು ಪರಿಚಯವನ್ನು ನಿಮಗೆ ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬದಲಾಗಿ ಬಹಳಷ್ಟು ಸ್ಟಾಲ್ಗಳನ್ನು ನೋಡಿದ್ದೀವಿ. ಇಲ್ಲಿ ನಿಮಗೆ ಬೇಕಾದಂಥ ತಿಂಡಿ ತಿನಿಸುಗಳು ಎಲ್ಲವೂ ಕೂಡ ಲಭ್ಯ ಇದೆ. ಇಡ್ಲಿಯಿಂದ ಹಿಡಿದು ಪಾನಿಪುರಿಯ ತನಕ. ಪಾನಿಪುರಿ ಒಂದೇ 12,000 ಜನಕ್ಕೆ ಇವರು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಏನಂದರೆ, ಇಷ್ಟು ಕೌಂಟ್ರ್ಗಳಿಗೂ ನಮ್ಮ ಕೌಂಟ್ರಲ್ಲಿ ಮಾತ್ರ ಇದು ಪಾನಿಪುರಿ, ಮಸಾಲೆ ಪುರಿ ಸಿಗೋದು. ಬಟ್ ಇಲ್ಲಿ ಎಲ್ಲ ವೆರೈಟಿ ಫುಡ್ ಸಿಗುತ್ತೆ. ಬಟ್ ನಮ್ಮದು ಸ್ಪೆಷಲ್ ಏನಂದರೆ ಬಂಗಾರಪೇಟೆ ಪಾನಿಪುರಿ. ಎಲ್ಲ ಕೌಂಟ್ರ್ಗಳಿಗಿಂತ ನಮ್ಮ ಕೌಂಟ್ರಲ್ಲಿ ಅತಿ ಹೆಚ್ಚು ಜನ ಬರ್ತಾರೆ. ಬಟ್ ಏನು ಅಂದರೆ, ನಮಗೆ ಜನ ಸಹಕರಿಸಬೇಕು, ಇದೊಂದು ನಾವು ಜನಗಳಲ್ಲಿ ಕೇಳ್ಕೊಳ್ತೀರಿ. ಓಕೆ, ಸಹಕರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅರ್ಜೆಂಟ್ ಮಾಡಬೇಡಿ, ಎಲ್ಲರಿಗೂ ಕೊಡ್ತಾರೆ. ಪಾನಿಪುರಿ ಇಲ್ಲಿ ಲಭ್ಯ ಇದೆ. ಬಂಗಾರಪೇಟೆ ಪಾನಿಪುರಿ ಅಂತ ಕೇಳಿದವರಿಗೆ ಆ ರುಚಿಯನ್ನು ಇವತ್ತು ನೀವು ಧರ್ಮಸ್ಥಳದಲ್ಲಿ ಸವಿಬೋದು. ಇದು ವಿಶೇಷವಾದಂತಹ ಇವತ್ತಿನ ಅನ್ನದಾನ ಸೇವೆಯ ಕೌಂಟರ್ಗಳ ಕಿರು ಪರಿಚಯವನ್ನು ನಾವು ಮಾಡ್ತಾ ಇದ್ದೇವೆ. ನೀರಿನ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದರ ಪಾಪಣ್ಣ ಗೆಳೆಯರ ಬಳಗ, ಪಾಪಣ್ಣ ಗೆಳೆಯರ ಬಳಗ ಎಲ್ಲಿ ಸರ್? ಕಾಟಮನೆಲ್ಲೂರು, ಬ್ಯಾಂಗ್ಳೂರು. ಕಾಟಮನೆಲ್ಲೂರು, ಬ್ಯಾಂಗ್ಳೂರು. ಏನೆಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ ಇವತ್ತು? ನಮ್ಮಲ್ಲಿ ಒಂದು 80,000 ವಾಟರ್ ಬಾಟಲ್, ಹಾಫ್ ಲೀಟರ್ ಬಾಟಲ್ ಸರ್ವ್ ಮಾಡ್ತೀವಿ. ಆಮೇಲೆ ಭಗವದ್ಗೀತಾ ಬುಕ್ ಸರ್ವ್ ಮಾಡ್ತೀವಿ. ಭಗವದ್ಗೀತೆ ಬುಕ್ 5,000 ಭಗವದ್ಗೀತೆಯ ಬುಕ್ಕು. ಬೋಂಡ, ಬಜ್ಜಿ, ಕಾಫಿ, ಟೀ. ಬೋಂಡಾ, ಬಜ್ಜಿ, ಕಾಫಿ, ಟೀ ಸರ್ವ್ ಮಾಡ್ತಾರೆ. ಇದು ಸಂಜೆಗೆ ಸರ್ವ್ ಉಂಟಾ, ಈಗ ಮಾತ್ರವಾ? ಕೆಲಸಗಾರರಿಗೆ ಮಾತ್ರ. ಓಕೆ, ಎನರ್ಜಿ ಅವರಿಗೆ, ಎನರ್ಜಿ ಬರಲಿ ಅಂತ. 25,000 50,000 ಲಡ್ಡು ಕೊಟ್ಟಿದ್ದಾರೆ. ಜೊತೆಗೆ ಬಜ್ಜಿ ಬೋಂಡ, ಒಂದು ಬಜ್ಜಿ ಬೋಂಡ ಎಷ್ಟು ಸಾವಿರ ಜನಕ್ಕೆ ಸರ್? ಎಷ್ಟು ಜನ ಬರ್ತಾರೋ ಮಾಡ್ತಾ ಇರೋದು ಮುಗಿಯೋ ತನಕ. ಏನೆಲ್ಲ ಬಜ್ಜಿ? ಮೆಣಸಿನ್ಕಾಯಿ ಬಜ್ಜಿ, ದೊಣ್ಣೆ ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಈರುಳ್ಳಿ ಪಕೋಡ,
ಪಕೋಡ, ಕಾಫಿ, ಟೀ, ಹೀರೆಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಎಲ್ಲ ವೆರೈಟಿ ಬಜ್ಜಿಗಳು ಸಿಗ್ತವೆ. ಎಲ್ಲ ಬಜ್ಜಿಗಳಿದೆ. ಬಜ್ಜಿಯ ಎಲ್ಲ ವೈವಿಧ್ಯತೆಯನ್ನು ಇಲ್ಲಿ ನೋಡ್ಬೋದು. ಇದು ಇನ್ನೊಂದು ಸ್ಟಾಲ್ ಬಹಳ ವಿಶೇಷವಾಗಿ ಇಲ್ಲಿ ನಿಮಗೆ 80,000 ಅರ್ಧ ಲೀಟರ್ನ ಬಾಟ್ಲಿಗಳನ್ನು ನೀರಿನ ಬಾಟ್ಲಿಗಳಲ್ಲಿ ಇಲ್ಲಿ ಸಂಗ್ರಹಿಸಲಾಗಿದೆ. ಎಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆಯನ್ನು ಇವರು ಕಲ್ಪಿಸ್ತಾ ಇದ್ದಾರೆ. ಅದರ ಜೊತೆಗೆ 5,000 ಜನಕ್ಕೆ ಭಗವದ್ಗೀತೆಯ ಪುಸ್ತಕವನ್ನು ಹಂಚುವಂಥ ಕೆಲಸವನ್ನು ಪಾಪಣ್ಣ ಗೆಳೆಯರ ಬಳಗದವರು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದಂತಹ ಆಕರ್ಷಣೀಯವಾದಂಥ ಮಳಿಗೆ ಇದು ಅಂತ ಹೇಳ್ಬೋದು. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.